ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಿ ಎಲ್ಲರೂ ಸಹ? ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಮರಿಬೇಡಿ. ಲೈಕ್ ಮಾಡಿ. ಎಲ್ಲ ಕಸಿನ್ಸ್ ಒತ್ತಾಯ ಮಾಡ್ತಿದ್ದಾರೆ, ಲೈಕ್ ಮಾಡಿ. ಓಕೆ, ನಾವೀಗ ಬೆಲ್ ಐಕಾನ್ ಒತ್ತಿ. ಬೆಲ್ ಐಕಾನ್ ಒತ್ತಿ. ಕಮೆಂಟ್ ಹಾಕಿ. ಚೆನ್ನಾಗಿದ್ರೆ ಕಮೆಂಟ್ ಹಾಕಿ. ನಾವೀಗ ಪುತ್ತೂರಲ್ಲಿದ್ದೇವೆ. ಇವಾಗ ಟೈಮ್ ಒಂದು 9:30 ಆಗಿದೆ. ಆನ್ ದಿ ವೇ ನಾವೀಗ ಟೆಂಪಲ್ಗೆ ವಿಸಿಟ್ ಕೊಡ್ತಾ ಇದ್ದೇವೆ. ಇವರಿಬ್ರು ನನ್ನ ಸಿಸ್ಟರ್ಸ್. ಇವಳು ಎಲ್ಡರ್ ಸಿಸ್ಟರು, ಯಂಗರ್ ಸಿಸ್ಟರು. ಹಾಯ್ 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 ಅಕ್ಕ. ನಾವೀಗ ಯಾರೆಲ್ಲ ಹೋಗ್ತಿದ್ದೇವೆ ಅಂದ್ರೆ ಡ್ರೈವರ್ ಅಂತ ನನ್ನ ಕಸಿನ್ ಇದ್ದಾನೆ, ಆಮೇಲೆ ನಮ್ದು ಚಿಲ್ಲರ್ ಪಾರ್ಟಿಗಳಿದೆ, ಆಮೇಲೆ ನನ್ನ ಅಕ್ಕ ಮಕ್ಕಳು. ಹಾಗೆ ನಾವು ಟೆಂಪಲ್ಗೆ ಈಗ ಹೋಗ್ತಾ ಇದ್ದೇವೆ. ಫಸ್ಟ್ ಈಗ ಎಲ್ಲಿಗೆ ಹೋಗುದು? ಸೌತಾಡ್ಕಕ್ಕೆ ಹೋಗ್ತಾ ಇದ್ದೇವೆ. ನಾನು ಅಲ್ಲಿ ಹೋದ್ಮೇಲೆ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಓಕೆ, ದಾದಾ ತೊಂಡರಪ್ಪ. ಒಂತೆ ಸನ್ಮಯ್ಯ ಅಂತ ತಗೊಂಡಿದ್ದು. ಬೇರೆ ಅಷ್ಟೇನಾ? ಮತ್ತೆಲ್ಲೂ ಅಂಗಡಿ ಇಲ್ಲ. ಏನ್ ಬೇಕಿಲ್ಲ ತಗೋಬೇಕಿಲ್ಲ. ಬಾಬು ಸೌತಡ್ಕ ಬಾಬು ಇಂಕ್ಲು ಸೌತಡ್ಕ ರೀಚ್ ಆಯ. ಈಗ ನಾವು ಸೌತಡ್ಕ ರೀಚ್ ಆದ್ವಿ. ತುಂಬಾ ರಶ್ ಇದೆ, ಕಂಟಿನ್ಯೂಸ್ ಲೀವ್ ಬಂದಿದೆಲ್ಲ, ಹಾಗಾಗಿ ಎಲ್ಲರೂ ಸಹ ಬಂದಿದ್ದಾರೆ. ತುಂಬಾ ರಶ್ ಇದೆ. ನಂಜಿ ಬಾಬು ತರ ಈ ದೇವಸ್ಥಾನದ ವಿಶೇಷ ಏನಂತ ಹೇಳಿದ್ರೆ, ಇಲ್ಲಿ ಗಂಟೆ ಕಟ್ಟೋದು ಒಂದು ವಿಶೇಷ. ಏನಾದ್ರೂ ನೀವು ಮನ್ನತ್ ಮಾಡ್ಕೊಂಡಿದ್ರೆ ಫುಲ್ಫಿಲ್ ಆದ್ಮೇಲೆ ಒಂದು ಗಂಟೆ ಕಟ್ಬೋದು. ಹಾಗೆ ನಂದು ಸಹ ಒಂದು ಮನ್ನತ್ ಫಿಲ್ ಆಗಿದೆ. ಅದೇ ನಮ್ದು ಅಪ್ಪು ದೇವ್ರು ಕೊಟ್ಟ ಪ್ರಸಾದ. ಹಾಗೆ ನಂದು ಒಂದು ಗಂಟೆ ಕಟ್ಟಲಿಕ್ಕೆ ಬಾಕಿ ಇದ್ದಿತ್ತಲ್ಲ, ಹಾಗೆ ನಾನು ಗಂಟೆ ಕಟ್ಟುವ ಅಂತ ಒಂದು ಗಂಟೆ ತಗೊಂಡೆ. ಡಿಫ್ರೆಂಟ್ ಸೈಜ್ ಇದಿರ್ತದೆ. ನಾನೊಂದು ಸಣ್ಣ ಗಂಟೆ ಕಟ್ತಾ ಇದ್ದೀನಿ ನೋಡಿ. ಹೀಗೆ ಅಲ್ಲೇ ಪಕ್ಕದಲ್ಲೇ ಅಂಗಡಿ ಇರ್ತದೆ. ಟಾಯ್ಸ್ ಹಾಗೆ ಹಚ್ಚಿ ನೋಡ್ತಾ ಈಗ ಅಂಗಡಿಗೆ ಸೀದಾ. ಇಲ್ಲಿ ನೋಡಿ ಎಷ್ಟೆಷ್ಟು ದೊಡ್ಡ ಗಂಟೆ ಕಟ್ಟಿದ್ದಾರೆ. ಇಲ್ಲಿ ಗಂಟೆ ನೋಡಿದ್ರೇನೆ ನಮಗೆ ಗೊತ್ತಾಗ್ತದೆ ಎಷ್ಟು ಜನರದ್ದು ಮನ್ನತ್ತೆಲ್ಲ ಫುಲ್ಫಿಲ್ ಆಗಿದೆ ಅಂತ. ನಿಮ್ಗೇನೇ ಕಷ್ಟ ಇದ್ರೂ ಸಹ ನೀವು ಇಲ್ಲೊಮ್ಮೆ ಬೇಡಿದರೆ ಸಾಕಾಗ್ತದೆ, ಅದು ಖಂಡಿತವಾಗಿಯೂ ನೆರವೇರುತ್ತದೆ. ನೀವು ಸಹ ಗಂಟೆ ಕಟ್ಬೋದು. ಯಾರ್ಯಾರಿಗೆ ಏನು ಕಷ್ಟ ಇದೆ ಎಲ್ಲ ಬೇಡ್ಕೊಂಡ್ರೆ ಅಲ್ಲಿ ಹೋದ್ಮೇಲೆ ಒಂದು ಗಂಟೆ ಕಟ್ಟಿದರೆ ಆಯಿತು. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ, ಈ ದೇವರಿಗೆ ಅಂದರೆ ಟೆಂಪಲ್ ಥರ ಏನಿಲ್ಲ. ಯಾಕಿಲ್ಲ ಅಂದರೆ, ಆ ದೇವಸ್ಥಾನ ಏನಾದರೂ ಕಟ್ಟಬೇಕು ಅಂತೇಳಿದರೆ ಒಂದೇ ದಿನದಲ್ಲಿ ಕಟ್ಟಬೇಕಂತೆ. ಹಾಗಾಗಿ ಒಂದೇ ದಿನದಲ್ಲಿ ಕಟ್ಟೋದು ಕಷ್ಟ ಅಲ್ಲ. ಅದಕ್ಕೆ ಯಾರು ಸಹ
ಕಟ್ಟಲಿಕ್ಕಾಗಲಿಲ್ಲ. ಹಾಗಾಗಿ ಮಳೆ ಬರಲಿ ಬಿಸಿಲಿರಲಿ ಏನೇ ಇರಲಿ ದೇವಸ್ಥಾನ ಓಪನ್ ಇರ್ತದೆ. ಹಾಗಾಗಿ ಭಕ್ತರುಗಳಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಶ್ರವಣ್ ಮಂತಾರ ಶ್ರವಣ್ ಮಂತಾರ ಈಗ ಸೌತಡ್ಕ ಮುಗಿಸಿ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೇವೆ. ಸೌತಡ್ಕದಿಂದ ಧರ್ಮಸ್ಥಳ ತುಂಬ ಹತ್ರ, ಹಾಗೆ ಅಲ್ಲಿಗೆ ವಿಸಿಟ್ ಮಾಡ್ತಾ ಇದ್ದೇವೆ. ಶುಭಕರು ಆಡಿದ್ದೆ ಧರ್ಮಸ್ಥಳ ಬಂತು. ಈಗ ನಾವು ಧರ್ಮಸ್ಥಳದಲ್ಲಿ ಇದ್ದೇವೆ. ಧರ್ಮಸ್ಥಳ ರಶ್ ಇದೆ. ಅಪ್ಪು ಧರ್ಮಸ್ಥಳದಲ್ಲಿ ತುಂಬ ರಶ್ ಇದ್ದಿತ್ತು, ಹೇಳಲಿಕ್ಕಾಗಲಿಲ್ಲ, ಅಷ್ಟು ರಶ್ ಇದ್ದಿತ್ತು. ಆದರೂ ದೇವರ ದಯೆ ಅಂತ ಅನಿಸ್ಬೇಕು. ನಾವು ಒಳ್ಳೆ ರೀತಿಯಲ್ಲೇ ದರ್ಶನ ಮಾಡಿದ್ವಿ. ಸ್ಪೆಷಲ್ ಪಾಸ್ ಮಾಡಿದರೆ ಸ್ವಲ್ಪ ರಶ್ ಕಮ್ಮಿ ಆಗ್ತದೆ, ಆದರೂ ಸ್ಪೆಷಲ್ ಪಾಸಲ್ಲೂ ಸಹ ತುಂಬ ರಶ್ ಇದ್ದಿತ್ತು. ಆದರೂ ಹೇಗೋ ಮ್ಯಾನೇಜ್ ಮಾಡಿ ಆ ದೇವರ ದಯದಿಂದ ಒಳ್ಳೆ ದರ್ಶನ ಆಯಿತು ನಮಗೆ. ತುಂಬ ಚೆನ್ನಾಗಿದೆ. ಅದು ಅಷ್ಟು ಜನ ಇದ್ದರೂ ಸಹ ಒಂಥರ ಅನಿಸೋದಿಲ್ಲ ಅಷ್ಟು ರಶ್ ಇದೆ ಅಂತ. ಕನ್ವೀನಿಯೆಂಟ್ ಇಲ್ಲ, ಆ ಥರ ಏನೂ ಅನಿಸ್ತಿಲ್ಲ. ಅಲ್ಲೊಂದು ಸಣ್ಣ ಮಶ್ರೂಮ್ ಅಂತೆ ದೇವ್ರ ಪಾತ್ರ ಕೊಡ್ತಾ ಇದ್ರು. ದಿನಾಲು ಕೊಡ್ತಾರೆ ಏನಾಗಿತ್ತು ಅಂದರೆ ದೇವ್ರದ್ದು ನೈವೇದ್ಯದ್ದು ಅದೆಲ್ಲ ಇರಬೇಕು ಮೋಸ್ಟ್ಲಿ. ಈಗ ನಾವು ಧರ್ಮಸ್ಥಳದ ದರ್ಶನ ಮುಗಿದು ಸುರಿಯಾಗೆ ಹೋಗ್ತಿದ್ದೇವೆ. ಅಲ್ಲೇ ಊಟ ಮಾಡೋದಂತ ಪ್ಲ್ಯಾನ್ ಮಾಡ್ತಿದ್ದೇವೆ. ತುಂಬ ರಶ್ ಇದ್ದಿತ್ತು ಧರ್ಮಸ್ಥಳದಲ್ಲಿ, ಹಾಗಾಗಿ ನಾವು ಊಟಕ್ಕೆ ಅಂತ ನಿಲ್ಲಿಲ್ಲ. ಈಗ ನೋಡಬೇಕು ಸೂರ್ಯ ಟೆಂಪಲಿಗೆ ಹೋದ್ಮೇಲೆ ಏನು ಅಂತ ನೋಡಬೇಕು. ರಶ್ ಇದ್ದರೆ ಹೋಟ್ಲಲ್ಲೆಲ್ಲ ಊಟ ಮಾಡೋದು, ರಶ್ ಇಲ್ಲದಿದ್ದರೆ ದೇವಸ್ಥಾನದಲ್ಲೇ ಊಟ ಮಾಡೋದು ಅಂತ ಡಿಸೈಡ್ ಮಾಡಿ.
ಪಾರ್ಕಿಂಗ್ ಇದೆ ಮುಂಪುರ. ತಿರ್ತಬಲ್ಲ ಬೆಚ್ಚ ಬಾ ಬೆಚ್ಚ ಬೆಚ್ಚ ಎತ್ಕೊ. ಈ ದೇವಸ್ಥಾನನೂ ಅಷ್ಟೇ ತುಂಬ ಕಾರ್ಮಿಕದ್ದು. ನನಗೆ ಇಲ್ಲಿ ಸಹ ಒಂದು ಮನ್ನತ್ತಿದ್ದಿತ್ತು. ಇಲ್ಲೆಲ್ಲ ಮಣ್ಣಿದು ಮೂರ್ತಿ ಆ ಥರ ಎಲ್ಲ ಹಾಕಿ ಕೊಡ್ತಾರೆ. ಆದರೆ ನನಗೆ ಕೊಡ್ಲಿಕ್ಕಾಗಲ್ಲ, ಯಾಕಂದರೆ ಟೈಮ್ ಆಗಿಬಿಟ್ಟು. ಇವಾಗ ಅಂದರೆ ನೋಡಲ್ಲ, ಜಾತ್ರೆ ಸಿಗ್ತಿತ್ತು, ಹಾಗಾಗಿ ನಂದು ಮನ್ನತ್ತನ್ನು ಕೊಡ್ಲಿಕ್ಕಾಗಲಿಲ್ಲ. ತುಂಬ ಮನ್ನತ್ತಿದೆ, ತುಂಬ ಕಾರ್ಮಿಕ ಇದೆ ಈ ದೇವಸ್ಥಾನ ಸಹ. ಇಲ್ಲಿ ಹರಕೆ ಬನ್ನ ಅಂತ ಇದೆ ನೋಡಿ, ಏನೆಲ್ಲ ಕೊಡ್ಬೋದು ಅಂಥೇಳಿ ಒಂದು ಲೀಸ್ಟ್ ಹಾಕಿದ್ದಾರೆ. ಮಣ್ಣಿನ ಹರಕೆ ಗೊಂಬೆಗಳ ವಿವರ ಅಂತ. ನಾವು ಏನು ಮನ್ನತ್ತು ಮಾಡಿದರೂ ಸಹ ಫುಲ್ಫಿಲ್ ಆದಮೇಲೆ ಇಲ್ಲಿ ಹರಕೆ ಕೊಟ್ಟರೆ ಆಯಿತು. ಇದು ಮಣ್ಣಿನ ಹರಕೆ ಬನ ಅಂತೇಳಿ ಒಂದಿದೆ, ಅದು ಪ್ಲೇಸೇ ಬೇರೆ. ಅಲ್ಲಿ ಹೋಗಿ ನಾವು ಆಗ್ಲಿಕ್ಕಿಲ್ಲ, ಅಲ್ಲಿ ನಾವು ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಕೊಡಬೇಕು. ಭಟ್ರು ವಾರಕ್ಕೊಮ್ಮೆ ಹೋಗಿ ಅಲ್ಲಿ ಆ ಬನದ ಹತ್ರ ಹಾಕಿಬಿಡ್ತಾರೆ. ಅದನ್ನು ನಾವೆಲ್ಲ ಮಣ್ಣಿದೆಲ್ಲ ಏನೆಲ್ಲ ಇರ್ತದಲ್ಲ. ನಂದು ಆ್ಯಕ್ಚುಲಿ ತೊಟ್ಟಿಲಿದ್ದಿದ್ದು, ಮಗು ಆಗಲಿಕ್ಕೆ ಅಂತ ನಾನು ಹೇಳ್ಕೊಂಡಿತ್ತು. ಮಗು ಆದಮೇಲೆ ಕೊಡಬೇಕಿತ್ತು. ಹೌದಾ? ಇಲ್ಲೇ ನೋಡಿ ಹರಕೆ ಬನ ಅಂಥೇಳಿ ಇರುವ ಪ್ಲೇಸು. ಎಲ್ಲರೂ ಬರ್ತಾರೆ, ತುಂಬ ತಂಪು ಸಹ ಇದೆ ಜಾಗ ಸಹ. ತುಂಬ ಚೆನ್ನಾಗಿದೆ ಪ್ಲೇಸ್ ನೋಡಲಿಕ್ಕೆ. ಇದೇ ಪ್ಲೇಸು ಇದೇ ನೋಡಿ ಅಂತೆ ಹರಕೆ ಎಲ್ಲ ಕೊಟ್ಟಿರೋದು. ಭಟ್ರು ಬಂದು ಹಾಕ್ತಾರೆ ಎಲ್ಲದನ್ನು ಸಹ. ನಾವೆಲ್ಲ ಏನೆಲ್ಲ ಹೇಳ್ಕೊಂಡಿದ್ದೀವಿ ವಾರಕ್ಕೊಮ್ಮೆಯನ್ನು ಹಾಕ್ತಾರೆ ಅಲ್ಲಿ ಭಟ್ರೆ ಬಂದು. ಏನೆಲ್ಲ ಇದೆ, ಸೊ ತುಂಬ ಕಾರ್ಮಿಕ ಇದೆ ಪ್ಲೇಸ್. ಈಗ ನಾವು ಶಿಶಿಲೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೂರ್ಯದಲ್ಲಿ ಎಲ್ಲ ಸಹ ಊಟ ಎಲ್ಲ ಮುಗಿಸಿದ್ವಿ. ತುಂಬ ರಶ್ ಇದ್ದಿತ್ತು, ಅಲ್ಲಿದು ಜಾತ್ರೆ ಅಂತೆ. ಹಾಗಾಗಿ ನಾವಲ್ಲಿ ಊಟ ಮಾಡಿ ಈಗ ಶಿಶಿಲೇಶ್ವರಿ ಟೆಂಪಲ್ ಅಲ್ಲಿಗೆ ಹೋಗ್ತಿದ್ದೇವೆ. ಅಲ್ಲಿಗೆ ಹೋದ್ಮೇಲೆ ಅಪ್ಡೇಟ್ ಮಾಡ್ತೀವಿ. ಅದೇಪ್ಪು ಸಬ್ಸ್ಕ್ರೈಬ್ ಮಾಡ್ಬೇಕಂತೆ ಅಪ್ಪು ಹೇಳಿದ್ದೆ. साई पूजा ಐತ್ರಿ ಬರೋ ಶಾಪ್ ಅದನ್ನ ಸಾಧನೆ ಫುಲ್ ಮಾಡ್ತಾರೆ ನಾಲ್ಸುತ್ತಲ್ಲ. ಅರೆ ಮುರುದಾದನ ನಿತ್ತಪುರ ಭಯಂಕರ ಉಪದ್ರ ಕಾಟ್ ಬರಬಾರ. ಇಲ್ಲಿದ್ದು ಮೇನ್ ದೇವರು ಶಿವ, ಶಿಶಿಲೇಶ್ವರ ಟೆಂಪಲ್ ಇದ್ರ ಹೆಸರು. ಶಿಶಿಲ ಗ್ರಾಮ ಬಂಟ್ವಾಳ ಅಲ್ಲಿ ಹತ್ರ ಬರುತ್ತೆ. ಇಲ್ಲಿ ಎಷ್ಟು ಮೀನಂದ್ರೆ ಮೀನು ಯಾರಿಗಾದ್ರೂ ಶಾಕ್ ಆಗ್ಬೋದು ಅಷ್ಟೇ. ಒಂಥರ ಇರುವೆ ಥರ ಇರುತ್ತೆ ಮೀನು, ರಾಶಿ ರಾಶಿ ರಾಶಿ. ನೋಡಿದ್ರೆ ಭಯ ಆಗುತ್ತೆ. ಇದೆಲ್ಲ ದೇವ್ರ ಮೀನು, ಯಾರು ಸಹ ಯೂಸ್ ಮಾಡುವಾಗಿಲ್ಲ. ಫಿಶ್ ತುಯರ ಮೂಲ್ ಬೇಬಿ ಫಿಶ್ ಮುಂತಲ್ಲ ರಾಶಿ ಬೇಬಿ ಫಿಶ್. ಒಬ್ಬ ಮುಂದಾದ ಫಿಶ್ ಅಪ್ಪು ಇತ್ತಲ್ಲ. ಯಬ್ಬಾ ದೇವರ, ಇದು ಎಂತ ಮೀನಕ್ಕ ಇಷ್ಟು.
ಹಿಂಗ ಇವನ್ ಕೈ ಹಿಡ್ಕೊಲ್ ಪಾಚಿ ಇದೆ. ಖುಷಿ ಹೋಗ್ಬೇಡ, ಆದ್ರೂ ಡೀಪ್ ಇಲ್ಲ ಇದು ಅಲ್ಲ. ಆಯ್ತಾಯ್ತು, ಜಾರತ್ತೆ ಖುಷಿ, ಜಾರತ್ತೆ. ಅದು ಪಾಚಿ, ಅದು ಪಾಚಿ ಇದೆ, ಜಾರತ್ತೆ. ಇಲ್ಲಿ ಬನ್ನಿ. ಮೀನನ್ನು ಹಿಡಿಯಬಾರದು. ಸ್ವಿಮ್ಮಿಂಗ್ ಮಾಡ್ಕೊಂತಲ್ಲ ಮೆಲ್ಲ ಮೆಲ್ಲ. ಅಪ್ಪು ಖುಷಿ ಅಂಡ ಏತು ಫಿಶ್. ಒಂದ್ ನೀರು ಡೀಪ್ ಇಚ್ಚ ಅಂದದ ఎవరు పుర తూజన్ ముక కల్ల అంద అవలు అంచికి డీప్ సూపర్. ಜಾರುಂಡು ತ ಪತ್ತರ ಕೊಂಡು. ಓ ಫಿಶ್ ತುಯರಪ್ಪ, ಈತ ಫಿಶ್ ಓಲಂಡ ತೂತರ ಇರ. ಓಬೋ ಈತ ಫಿಶ್ ಅಪ್ಪ. ಅಲ್ಲೊಂದು ಬಾಕ್ಸ್ ಇದೆ, ತಗೋ ಬಾ, ಕೊಡ್ತೀನಿ. ಆಯ್ತು, ಇನ್ನು ಇದೆಯಲ್ಲ, ಅಳಬಾರ್ದು. ಅಳದಿಲ್ಲ ಅಂತ ಹೇಳಿ ಈಗ ಅಳದ. ಬಾ ಖುಷಿ, ಕೂರ್ಚುನ ಇದು ಗಟ್ಟಿ ಪತಾನೆ. ತಗೋಬಾ, ನಾನು ಬಿಚ್ತೀನಿ, ತಗೋಬಾ. ಅಲ್ಲಿ ಅಣ್ಣ ಹಾಕಿದಾರಲ್ಲ, ಅಲ್ಲಿ ಹಾಕ್ಬೇಕು. ವೆಲ್ಲಿ ಅಪ್ಪ ಮೆಲ್ಲ ಮೆಲ್ಲ ಸನ್ಮಯ್ ನಮ್ಮನೆ ಜಂಪ್ ಹೊಡಿಯುತ್ತೆ. ಅಪ್ಪು ಏನಕ್ಕ ಇದು? ಹಾಕಿ ಹಾಕಿ ಅಪ್ಪುಲ ಪಾಡೋರ ಡ್ರೆಸ್ ಪೂರ ಪಾಡೋಣ ಚಪ್ಪು. ಆಮೇಲೆ ಆಮೇಲೆ ಬೇಗ ಪೂರ ತಿನ್ನೋಡುತ್ತಾ.
ಹನುಮಂತ ಆಗಿದ್ದಾನ ಅವನು. ಅಪ್ಪು ಹನುಮಂತ ಇರ್ ಪೊಲೀಸ್ ಒಬ್ಬ. ಹಾ ಇಲ್ಲಿಂದ ಈಗ ನಾವು ಸುಬ್ರಹ್ಮಣ್ಯಕ್ಕೆ ಹೊರಟಿದ್ದೇವೆ. ಲಾಸ್ಟ್ ಟ್ರಿಪ್ ಹಾಗೆ ಧರ್ಮಸ್ಥಳ ಆಯ್ತು ಹತ್ರ ಆಗ್ತದೆ. ಹಾಗೆ ನಾವು ಸುಬ್ರಹ್ಮಣ್ಯಕ್ಕೆ ಹೊರಡ್ತಾ ಇದ್ದೇವೆ. ಇನ್ನು ಅಲ್ಲಿಗೆ ಹೋದ್ಮೇಲೆ ಎಲ್ಲ ಅಪ್ಡೇಟ್ ಮಾಡ್ತೀವಿ. ಇದು ಸುಬ್ರಹ್ಮಣ್ಯದ್ದು ಆದಿಕ್ಷೇತ್ರ. ಫಸ್ಟ್ ಆ್ಯಕ್ಚುಲಿ ದೇವರು ವಾಸವಾಗಿದ್ದದ್ದು ಇಲ್ಲೇ, ಅಷ್ಟದಲ್ಲಿಗೆ ಶಿಫ್ಟ್ ಆಗಿದೆ. ಇದು ಆದಿಕ್ಷೇತ್ರ. ಇಲ್ಲೆಲ್ಲ ನೋಡಿ ಅಂತೆ ಕಲ್ಲಲ್ಲಿ ಹೀಗೆ ಮನೆ ಥರ ಮಾಡ್ತಾರೆ. ಯಾಕಂತ ಗೊತ್ತಾಗಲಿಲ್ಲ, ಕೆಲವರೆಲ್ಲ ಮಾಡ್ತಾ ಇದ್ದಿದ್ರಪ್ಪ. ಆಮೇಲೆ ಮಕ್ಕಳದೆಲ್ಲ ಉಂಟಲ್ಲ ಶಾಪಿಂಗ್, ಅದು ಬೇಕು ಇದು ಬೇಕು ಅಂತ ಗಲಾಟೆ. ಹಾಗೆ ಅವರಿಗೆಲ್ಲ ತಗೊಂಡು ನಾವು ನಮ್ಮ ಮನೆ ಸೈಡ್ ಹೊರಡ್ತಾ ಇದ್ದೇವೆ. ಆಯಿತು, ಇವತ್ತಿದ್ದು ಬ್ಲಾಗ್ ಸಹ ಮುಗಿಯಿತು. ಗುಡ್ ನೈಟ್. ನಾಳೆ ಇನ್ನೊಂದು ಬ್ಲಾಗಿನೊಟ್ಟಿಗೆ ಸಿಗೋಣ.